ಪುತ್ತಿಗೆಯ ವನಚಾಕ್ಷಿ ಕೆ ಶ್ರೀಪತಿ ಭಟ್ ಬಯಲು ರಂಗಮಂದಿರದಲ್ಲಿ ಭಾನುವಾರ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ನಡೆದ 71ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಮಾಜಿ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ, ಗಣರಾಜ್ಯೋತ್ಸವ ನಮ್ಮ ಕರ್ತವ್ಯವನ್ನು ನೆನಪಿಸುತ್ತದೆ. 130 ಕೋಟಿ ಜನಸಂಖ್ಯೆ ಇದ್ರೂ ಅಬ್ದುಲ್ ಕಲಾಂ ಕಂಡ 2020ರ ಕನಸನ್ನು ಪೂರ್ಣವಾಗಿ ಸಾಕಾರಗೊಳಿಸಲು ವಿಫಲರಾಗಿದ್ದೇವೆ. ಸಾಧಿಸಬೇಕಾದ ವಿಷಯಗಳು ಬಹಳಷ್ಟಿವೆ. ಭಾರತದಲ್ಲಿ ಪ್ರತಿದಿನವೂ ಹೊಸ ಹೊಸ ಸಮಸ್ಯೆಗಳು ಎದುರಾಗುತ್ತಲೇ ಇರುತ್ತವೆ. ದೇಶದಲ್ಲಿ 40 ಕೋಟಿಯಷ್ಟು ಜನ ತಿನ್ನಲು ಅನ್ನ ಸಿಗದೆ ನರಳುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ದೇಶ ಬಹುಶಃ ನಮ್ಮೆಲ್ಲರೂ ಕೂಡ ಕಾಣಲ್ಲ. ನಮ್ಮ ದೇಶ ನಮ್ಮ ಮುಂಚೆ ಇರುವುದು ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಬಟ್ ನಾವು ಚೆನ್ನಾಗಿರ್ಲಿಕ್ಕೋಸ್ಕರ ನಮ್ಮ ದೇಶ ಇಷ್ಟು ನಮಗೆ ಮಾಡ್ತಾ ಇದೆ. ನಾವು ಒಂದೇ ಒಂದು ಕ್ವೆಶ್ಚನ್ ಇವತ್ತು ನಾವು ಹೇಳಬೇಕಾಗ್ತದೆ. ದೇಶ ನೆವರ್ ಆಸ್ಕ್ ವಾಟ್ ದ ನೇಷನ್ ಹಸ್ ಗಿವನ್ ಟು ಯು, ಆಲ್ವೇಸ್ ಆಸ್ಕ್ ಒಂದು ದೇಶ ತಮಗೆ ಏನು ಕೊಟ್ಟಿತ್ತು ಅಂತ ತಾವು ಹೇಳಲೇಬೇಡ, ವಾಪಸ್ ತಾವು ನಮ್ಮ ದೇಶಕ್ಕೆ ಏನು ಕೊಟ್ಟಿದ್ದಾರೆ ಅಂತ ತಾವು ದಯವಿಟ್ಟು ತಾವು ಯಾಕೆ ಚಿಂತನೆ ಮಾಡಬೇಕು. ನಾವು ಇಂಡಿಪೆಂಡೆನ್ಸ್ ಡೇ ಮಾಡಿದ್ದೀವಿ. ಇಂಡಿಪೆಂಡೆನ್ಸ್ ಡೇ ಬಂದು ನಮಗೆಲ್ಲ ಸ್ವತಂತ್ರ ಕೊಟ್ಟಿದ್ದವ್ರಿಗೂ ಹೆಮ್ಮೆ ಮಾಡಲಿಕ್ಕೆ ನಾವು ಬಂದು ಇಂಡಿಪೆಂಡೆನ್ಸ್ ಡೇ ಮಾಡಿದ್ದೀವಿ. ನಮ್ಮ ಡ್ಯೂಟೀಸ್ ಏನಿದೆ ರಿಮೈಂಡ್ ಮಾಡ್ಲಿಕ್ಕೆ ಮಾಡುವುದು ನಮ್ಮ ರಿಪಬ್ಲಿಕ್ ಡೇ. ಇವತ್ತು ನಾನು ಗೆಸ್ಟ್ ಆಗಿ ಬಂದಿದ್ದು ನನಗೊಂದು ದೊಡ್ಡ ಹೆಮ್ಮೆ. ನಾನು ಗೌರ್ಮೆಂಟ್ನಲ್ಲಿ ಇಲ್ಲ, ನಾನು ಸಾಮಾನ್ಯ ಮನುಷ್ಯ, ಊರಿನಲ್ಲಿ ಕೃಷಿ ಮಾಡಿಕೊಂಡು ತಿರುಗಾಡ್ತಾ ಇದ್ದೀನಿ. ನನಗೆ ತಾವು ಕರ್ಕೊಂಡು ಬಂದು ಗೌರವ ಮಾಡಿಸಿದ್ದೀರಾ, ಇದೊಂದು ದೊಡ್ಡ ಗೌರವ ನನಗೂ. ತಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಲೆಟ್ ದಿಸ್ ನೇಷನ್ ಪ್ರಾಸ್ಪರ್. ಲೆಟ್ ನಥಿಂಗ್ ಕಮ್ ಬಿಫೋರ್ ದಿಸ್ ನೇಷನ್ ಫ್ರಮ್ ಅಚೀವಿಂಗ್ ಆಲ್ ದ ಹೈಟ್ಸ್ ಪೀಪಲ್ ಹ್ಯಾವ್ ಡ್ರೀಮ್ ಫಾರ್ ಅಸ್. ಲೆಟ್ ನೋಬಡಿ ರೀಚಿಂಗ್ ದ ಹೈಟ್ಸ್ ವಿ ಆಲ್ ಹ್ಯಾವ್ ಡ್ರೀಮ್ ಫಾರ್ ದಿಸ್ ನೇಷನ್. ಜೈ ಹಿಂದ್, ಜೈ ಕರ್ನಾಟಕ. ಅತಿಥಿಗಳನ್ನ ಕೆಡೆಟ್ ಕ್ಯಾಪ್ಟನ್ ಚಂದನಾ ಎಸ್, ಪಿಟಿ ಆಫೀಸರ್ಗಳಾದ ಕೀರ್ತನಾ ಶೆಟ್ಟಿ, ಶರಣ್ಯ ಎಂಎನ್, ಸೇಜಲ್ ಅವರು ವೇದಿಕೆಗೆ ಕರೆತಂದರು. ಇದೇ ಸಂದರ್ಭ ಆಕರ್ಷಕ ಪಥ ಸಂಚಲನ ನಡೆಯಿತು. ವಂದೇ ಮಾತರಂ ಗೀತೆಯ ಬಳಿಕ ಧ್ವಜಾರೋಹಣ ನಡೆಸಲಾಯಿತು. ರಾಷ್ಟ್ರಗೀತೆ ಹಾಡುವುದರ ಮೂಲಕ ದೇಶಕ್ಕೆ ಗೌರವ ಸಲ್ಲಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎನ್ಸಿಸಿ ಗ್ರೂಪ್ ಕಮಾಂಡರ್ ಕರ್ನಲ್ ಎಕೆ ಶರ್ಮಾ ವಹಿಸಿದ್ದರು. ವಿಶೇಷ ಆಹ್ವಾನಿತರಾದ ಕರ್ನಲ್ ಮನೋಜ್ ವಿಯು, ಗ್ರೂಪ್ ಕ್ಯಾಪ್ಟನ್ ಆರ್ ಶ್ರೀನಿವಾಸನ್, ಕಮಾಂಡರ್ ವಿಪುಲ್ ಗುಪ್ತಾ, ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಎಂ ಮೋಹನ್ ಆಳ್ವಾ, ಟ್ರಸ್ಟಿಗಳಾದ ವಿವೇಕ್ ಆಳ್ವಾ, ಡಾ ವಿನಯ್ ಆಳ್ವಾ ಉಪಸ್ಥಿತರಿದ್ದರು. 20 ನಿಮಿಷಗಳ ಕಾಲ ನಡೆದ ಆಕರ್ಷಕ ಪಥ ಸಂಚಲನದಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕೊಡಗಿನ ವಿವಿಧ ಕಾಲೇಜುಗಳ ಭೂಸೇನೆ, ನೌಕಾದಳ ಮತ್ತು ವಾಯುದಳದ 2400 ಎನ್ಸಿಸಿ ಕೆಡೆಟ್ಗಳು, ಎನ್ಸಿಸಿ ಬೆಟಾಲಿಯನ್ಗಳ ಕ್ಯಾಪ್ಟನ್ಗಳು ಜೊತೆಗೆ 400 ರೋವರ್, ರೇಂಜರ್ ಹಾಗೂ ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳು, 1300 ಎನ್ಎಸ್ಎಸ್ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕೋಟಿ ಕಂಠೋನ್ಸೆ ಏಕತಾ ಹಾಡಿಗೆ 1000 ಸಂಖ್ಯೆಯಲ್ಲಿ ಸೇರಿದ್ದ ವಿದ್ಯಾರ್ಥಿ ಸಮೂಹ ದನಿಗೂಡಿಸಿ ತ್ರಿವರ್ಣ ಧ್ವಜವನ್ನ ಹಾಡಿನ ತಾಳಕ್ಕೆ ಲಯಬದ್ಧವಾಗಿ ಬೀಸಿ ಸಂಭ್ರಮಿಸಿದರು.